ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಉಪ್ಪಿನಂಗಡಿ ಇದರ ವತಿಯಿಂದ ಮುಂದಿನ ಉಪ್ಪಿನಂಗಡಿ ಯಾವ ರೀತಿ ಇರಬೇಕು, ಅದರ ಬಗ್ಗೆ ಯೋಜನೆಗಳೇನು, ಮತ್ತೆ ಈಗ ಸದ್ಯ ಉಪ್ಪಿನಂಗಡಿಯಲ್ಲಿ ಎಂತೆಲ್ಲ ಅವ್ಯವಸ್ಥೆಗಳಿದೆ ಅದರ ಬಗ್ಗೆ ನಾವು ಚೇಂಬರ್ ಆಫ್ ಕಾಮರ್ಸ್ ಉಪ್ಪಿನಂಗಡಿ ಪುತ್ತೂರಿನ ಪತ್ರಕರ್ತ ಮಿತ್ರರ ಸಹಕಾರದೊಂದಿಗೆ ನಾವು ಸ್ಥಳೀಯ ಆಡಳಿತ ಮತ್ತು ಸರ್ಕಾರವನ್ನ ಒತ್ತಾಯ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಗೆ ವ್ಯವಸ್ಥೆ ಮಾಡಿಕೊಟ್ಟಂತಹ ಪುತ್ತೂರು ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ನಾವು ಆಭಾರಿಯಾಗಿದ್ದೇವೆ ಮತ್ತು ಈ ನಮ್ಮ ವರದಿಯನ್ನು ತಮ್ಮ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಗೊಳಿಸಿ ಸ್ಥಳೀಯ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಅವ್ಯವಸ್ಥೆಯ ಬಗ್ಗೆ, ದುರವಸ್ಥೆಯ ಬಗ್ಗೆ ನೀವು ಮಾಹಿತಿಯನ್ನ ಮುಟ್ಟಿಸಿ ಶಾಶ್ವತ ಪರಿಹಾರವನ್ನ ನಾವು ನಿಮ್ಮ ಮೂಲಕ ಒತ್ತಾಯಿಸಿ. ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಉಪ್ಪಿನಂಗಡಿ ಇದರ ಅಧ್ಯಕ್ಷರಾದ ಪ್ರಶಾಂತ್ ದಿಕ್ಕೋತ್ತ, ಕಾರ್ಯದರ್ಶಿಗಳಾದ ಅಬ್ದುಲ್ ರಹಮಾನ್ ಯೂನಿ ಮತ್ತೆ ಉಪಾಧ್ಯಕ್ಷರುಗಳಾದ ಶಬೀರ್ ಕೆಂಪಿ ಮತ್ತು ಸದಸ್ಯರಾದ ಇರ್ಷಾದ್ ಯೂಟಿ ನಾವು ಪಾಲ್ಗೊಳಿಸಿದ್ದೇವೆ. ನಮ್ಮ ಮುಖ್ಯವಾದಂತಹ ನಮ್ಮ ಒಂದು ಬೇಡಿಕೆ ಉಪ್ಪಿನಂಗಡಿಯ ಆರಕ್ಷಕ ಠಾಣೆಯನ್ನು ಪುತ್ತೂರು ಡಿಎಸ್ಪಿ ಕಚೇರಿ ವ್ಯಾಪ್ತಿಗೆ ಒಳಪಡಿಸಬೇಕು. ಈಗಾಗಲೇ ನಮಗೆ ಪುತ್ತೂರಲ್ಲಿತ್ತು, ನಮ್ಮ ಡಿಎಸ್ಪಿ ಕಚೇರಿ ನಮಗೆ ಪುತ್ತೂರಿತ್ತು. ಆದರೆ ಅದನ್ನು ತೆಗೆದು ಈಗ ಅವರೀಗ ಬೆಳ್ತಂಗಡಿಗೆ ಹಾಕಿದ್ದಾರೆ. ನಮಗೆ ಇಲ್ಲಿ ಬೆಳ್ತಂಗಡಿ ಉಪ್ಪಿನಂಗಡಿಯಿಂದ ಬೆಳ್ತಂಗಡಿ ಹೋಗಬೇಕಾದ್ರೆ ಒಂದು 22 ಕಿಲೋಮೀಟರ್ ಉಂಟು. ಅದೇ ಪುತ್ತೂರು ನಮಗೆ 10 ಕಿಲೋಮೀಟರ್ ಇರುವ ಈ ಪುತ್ತೂರು ಬಿಟ್ಟು ಬೆಳ್ತಂಗಡಿ ಹೋಗಲಿಕ್ಕೆ ಬರೀ ಕಷ್ಟ. ಮತ್ತೊಂದು ವಿಷಯ ಅಂತ ಹೇಳಿದರೆ ನಮಗೆ ಕೋರ್ಟ್ ಪುತ್ತೂರು, ಅದೇ ಟ್ರಾಫಿಕ್ ಠಾಣೆ ಕೂಡ ಪುತ್ತೂರು ಉಂಟು ಸರ್. ನಮಗೆ ಆದ ಕಾರಣ ಅದು ಬಹಳ ದೊಡ್ಡ ಕಷ್ಟ ಆಗ್ತಾ ಇದೆ ನಮ್ಮ ಇದಕ್ಕೆ. ಅದೊಂದು ಅದರ ಬಗ್ಗೆ ಒಂದು ಪುತ್ತೂರಿನಲ್ಲಿ ಅರ್ಧ ದಿನ ಬೇಕು ಅಂತಾದ್ರೆ ಬೆಳ್ತಂಗಡಿ ಇಡೀ ದಿನ ಒಂದನ್ನು ವ್ಯಯಿಸುವ ಸಮಸ್ಯೆ ಬಂತು. ಮತ್ತೆ ನಮ್ಮ ಉಪ್ಪಿನಂಗಡಿಯ ಈ ಪಂಚಾಯತಿನ ಕಸ ವ್ಯಾಪ್ತಿ ಅದು ಆಲ್ರೆಡಿ ಮೇಲೆ ಕೊಟ್ಟಿದ್ದೇನೆ. ಉಪ್ಪಿನಂಗಡಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿಗೆ ಟೆಂಡರ್ ಕರೆಯದೆ ಪಟ್ಟಣದ ಸಂಪೂರ್ಣ ಒಂದು ಕಸವು ಈಗ ಪೇಟೆಯಲ್ಲಿದೆ. ಇದರ ಬಗ್ಗೆ ತಾವು ಕೂಡ ಗಮನ ಹರಿಸಬೇಕು. ಅದೇ ರೀತಿ ನಮ್ಮ ಉಪ್ಪಿನಂಗಡಿಯ ನೇತ್ರಾವತಿ ನದಿ, ಅದಕ್ಕೆ ದಿನನಿತ್ಯ ಅದು ಒಂದು ಮಲಿನ ಆಗ್ತಾ ಇದೆ. ನಮ್ಮ ಎಲ್ಲ ಪರಿಸರದ ಎಲ್ಲ ನೀರು ಹೋಗಿ ಈಗ ಅದು ಕುಡಿಯುವ ನೀರು ಅದು ಕೂಡ ಹಾಳಾಗ್ತಾ ಇದೆ. ಅದರ ಬಗ್ಗೆ ಕೂಡ ತಾವು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು. ಮತ್ತು APMC ಕಟ್ಟಡ ದುರುಪಯೋಗ, ರೈತರು ತಾವು ಬೆಳೆದ ಬೆಳೆಗಳನ್ನು ಸುಂಕ ಪಾವತಿಸಿ ಮಾರಾಟ ಮಾಡಲು ಅನುಕೂಲವಾಗುವಂತೆ ಪುತ್ತೂರು APMC ವತಿಯಿಂದ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕಟ್ಟಡವೊಂದನ್ನು ನಿರ್ಮಿಸಿ ಪಂಚಾಯತ್ಗೆ ಹಸ್ತಾಂತರಿಸಾಗಿತ್ತು. ಹಲವು ವರ್ಷ ಆಯಿತು ಅದು. ಆದರೆ ಪಂಚಾಯತ್ ಆಡಳಿತ ರೈತರ ಹಿತವನ್ನು ಮರೆತು ಈ ಕಟ್ಟಡವನ್ನು ಇತರ ವ್ಯಾಪಾರಸ್ಥರಿಗೆ ಬಾಡಿಗೆ ನೀಡಿ ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿದೆ. ಇದು ರೈತರಿಗೆ ಮಾಡುತ್ತಿರುವ ಅನ್ಯಾಯವಾಗಿದ್ದು ಕೂಡಲೇ ಇದರ ರೈತರ ಬಳಕೆಯಾಗಿ ಮೀಸಲಿಡಬೇಕು ಮತ್ತು ಅಲ್ಲಿ ರೈತರೇ ಬಂದು ತಾವು ಬೆಳೆದ ತಾಜಾ ತರಕಾರಿಗಳು ನೇರವಾಗಿ ಗ್ರಾಹಕರಿಗೆ ಮಾರುವ ವ್ಯವಸ್ಥೆಯನ್ನು APMC ವತಿಯಿಂದ ಮಾಡಬೇಕು ಎಂಬುದು ನಮ್ಮ ಒಂದು ಬೇಡಿಕೆ. ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಗಾಡಿಗಳ ಮೂಲಕ ಮಾಡುವ ವ್ಯಾಪಾರಕ್ಕೆ ಮಾತ್ರ ಅವಕಾಶ ನೀಡುವ ಕುರಿತು. ಯಾಕಂದರೆ ಅಲ್ಲೆಲ್ಲಿ ಅವರು ನಿಂತು ಮಾಡ್ತಾರೆ. ಒಂದು ತಳ್ಳು ಗಾಡಿ ರೀತಿ ಮಾಡಿದರೆ ನಮ್ಮ ಬಾಕಿದವರಿಗೆ ಅಂಗಡಿಗಳಿಗೆಲ್ಲ ಟ್ಯಾಕ್ಸ್ ಕಟ್ಟಿರ್ತಾರೆ, ದೊಡ್ಡ ದೊಡ್ಡ ಡೆಪಾಸಿಟ್ ಕೊಟ್ಟಿರ್ತಾರೆ, ಬಾಡಿ ಕೊಟ್ಟಿರ್ತಾರೆ. ಆದರೆ ಇವರು ಟೆಂಪೋದಲ್ಲೆಲ್ಲ ಮಾಡುವಾಗ ಇವರಿಗೆ ಆಗ್ತದೆ. ನಮ್ಮ ವರ್ತಕ ಸಂಘದವರು ಮನವಿ ಕಟ್ಟುವ ಮುಖಾಂತರ ಅವರಿಗೆ ಒಂದು ತಳ್ಳುವ ಗಾಡಿಯ ಮೂಲಕ ಅವರಿಗೆ ವ್ಯಾಪಾರಕ್ಕೆ ಪರವಾನಗಿ ಕೊಡಬೇಕು ನಮ್ಮ ಒಂದು ಬೇಡಿಕೆ. ಮತ್ತು ಉಪ್ಪಿನಂಗಡಿ ಪೇಟೆಯಾದ್ಯಂತ ತೀವ್ರ ಟ್ರಾಫಿಕ್ ಜಾಮ್ ಸಮಸ್ಯೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಮಿತಿ ಮೀರಿದೆ. ಇದರಿಂದಾಗಿ ಸರಕು ಸಾಗಾಟ ವಾಹನಗಳು ಸರಿಯಾದ ಸಮಯಕ್ಕೆ ತಲುಪಲು ಸಾಧ್ಯವಾಗುತ್ತಿಲ್ಲ. ಇದು ವ್ಯಾಪಾರದ ವಹಿವಾಟಿನ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಡೆಯುತ್ತಿರುವ ನಿಧಾನಗತಿಯ ಸರ್ವಿಸ್ ರಸ್ತೆ, ಇದು ಬಹಳ ಆತಂಕಕಾರಿಯಾಗಿದೆ. ತುಂಬ ವರ್ಷ ಆಯಿತು, ಇನ್ನೂ ಕೂಡ ಬಹಳ ಅವರು ಸರಿಯಾದ ಅವರಲ್ಲಿ ಇದು ವರ್ಕರ್ಸ್ ಇಲ್ಲ, ಅವರಲ್ಲಿ ಮತ್ತೆ ಬೇಕಾದ ಅದನ್ನು ಮಿಕ್ಸ್ ಮಾಡೋ ಮಿಲ್ಲರ್ಸ್ ಇಲ್ಲ, ಮಿಷನರಿ ಇಲ್ಲ. ಈ ಸಮಸ್ಯೆ ಅವರು ಹೇಳ್ತಾ ಇದ್ದಾರೆ. ಆದರೆ ಇದು ಈಗ ಮಾಡಿ ನಮಗೆ ಉಪ್ಪಿನಂಗಡಿಗೆ ಒಂದು ಬರುವಾಗ ವೆಹಿಕಲ್ ಬರುವಾಗ ಈ ಸರ್ವಿಸ್ ಸರಿ ಇಲ್ಲದೆ ಎಲ್ಲ ವೆಹಿಕಲ್ ಜಾಮ್ ಆಗ್ತದೆ. ಒಂದು 5 ನಿಮಿಷ ಜಾಮ್ ಆದರೆ ಈ ಉಪ್ಪಿನಂಗಡಿ 1 ಗಂಟೆ ಬ್ಲಾಕ್ ಆಗುವಂಥ ವ್ಯವಸ್ಥೆ. ಇದು ಕೂಡ ಒಂದು ಸರಿಪಡಿಸುವ ರೀತಿಯಲ್ಲಿ ತಾವು ಅದನ್ನು ಪತ್ರಿಕೆ ಮುಖಾಂತರ ಪ್ರಕಟಿಸಬೇಕು ವಿನಂತಿಸ್ತಾ ಇದ್ದೇನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತೆ ಸೂಚನಾ ಫಲಕಗಳ ಕೊರತೆ. ಹೆದ್ದಾರಿಯಲ್ಲಿ ಸರಿಯಾದ ಮಾರ್ಗದರ್ಶಿ ಮತ್ತು ಸೂಚನಾ ಫಲಕ ಇಲ್ಲದೆ ಹೊರಗಿಂದ ಬರುವ ವಾಹನ ಚಾಲಕರು ಉಪ್ಪಿನಂಗಡಿ ಪೇಟೆಗೆ ಬರುವಾಗ ಗೊಂದಲಿಡುತ್ತಿದ್ದಾರೆ. ಇದು ಅಪಘಾತಗಳಿಗೂ ಕಾರಣವಾಗುತ್ತಿದೆ. ತಿರುವುಗಳು, ವೇಗ ಮಿತಿ ಮತ್ತು ಪ್ರಮುಖ ಸ್ಥಳಗಳ ಬಗ್ಗೆ ಸ್ಪಷ್ಟವಾದ ಮತ್ತು ಅಗತ್ಯ ಸೂಚನಾ ಫಲಕವನ್ನು ಅಳವಡಿಸುವ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಒಂದು ಉಪ್ಪಿನಂಗಡಿ ಒಂದು 5-6 ದಿಕ್ಕಿನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಇದೇ ರೀತಿ ಆಗ್ತಾ ಇದೆ. ಯಾಕಂದ್ರೆ ಒಂದು ಗೊತ್ತಾಗ್ತಾ ಇಲ್ಲ, ಸೂಚನಾ ಫಲಕ ಇಲ್ಲ, ಒನ್ವೇ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಾಗ್ತದೆ, ಎಲ್ಲಿಂದ ಬಂದು ಎಲ್ಲಿಗೆ ಹತ್ತಬೇಕಂತ ಗೊತ್ತಾಗ್ತಾ ಇಲ್ಲ. ಈ ರೀತಿಯ ಒಂದು ಸೂಚನಾ ಫಲಕ ಇಲ್ಲದೆ ತುಂಬಾ ಕಷ್ಟ ಆಗ್ತಾ ಇದೆ. ಇದರ ಬಗ್ಗೆ ಎಲ್ಲ
ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಇದರಲ್ಲಿ ಎರಡು ಬಿಟ್ಟರೆ ಇವರೆಲ್ಲ ಪಂಚಾಯತ್ ಲೆವೆಲ್ ಪಂಚಾಯತ್ ಅಲ್ಲಿ ಏನಾದ್ರು ಒಂದು ಮನವಿ ಕೂಡ ಮಾಡಿ ಕೊಟ್ಟಿದ್ದಾರೆ, ಮನೆಯೆಲ್ಲ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದೇವೆ, ನೀರು ಕೊಟ್ಟಿದ್ದೇವೆ, ಸ್ವಚ್ಛತೆ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಯಾವುದವರು ಅದನ್ನು ಕ್ಯಾರ್ ಮಾಡ್ಬೇಕಾದ್ರೆ ನಿಮ್ಮ ಮುಂದೆ ಬಂದಿದೆ ನಾವು. ಮಾತ್ರ ಸ್ವಚ್ಛತೆಯ ಫೀಸನ್ನು ಮಾತ್ರ ತಿಂಗಳು ಬಂದು ಕಲೆಕ್ಟ್ ಮಾಡಿ ಕೊಡ್ತಾರೆ. ಅದಕ್ಕೆ ಯಾರು ಮಾತಾಡುದು ಇಲ್ಲ, ಎಲ್ಲ ಕೊಡ್ತಾ ಇದ್ದೇವೆ. ಫೀಸ್ ತಗೊಳ್ತಾರೆ, ಬಟ್ ಟೆಂಡರ್ ಆಗಿಲ್ಲ ಅವ್ರು ಇನ್ನು ಕೂಡ. ಈ ತ್ಯಾಜ್ಯ ನೀರಾವರಿ ಬಂದಿದ್ದಲ್ಲ, ಇದರಲ್ಲಿ ನಿಮ್ಮ ಸಂಘದ ಸದಸ್ಯರಿಲ್ವ ಅದರಲ್ಲಿ ಯಾರಿಗೆ ನೀರು ಬಿಡು ತ್ಯಾಜ್ಯಗಳನ್ನು ಬಿಡು ಹೋಟೆಲ್ಗಳೆಲ್ಲ ನಿಮ್ಮ ವ್ಯಾಪಾರ ಸಂಘದ ಅಡಿಯಲ್ಲಿ ಬರ್ತದಲ್ಲ, ಸಂಘದ ಅಡಿಯಲ್ಲಿ ಈ ಹೋಟೆಲ್ಗಳ ನೀರು ಅಡಿಗೆ ಹೋಗುದಲ್ಲ. ಹೋಟೆಲ್ಗಳಿಗೆ ಪರ್ಮಿಷನ್ ಕೊಡುವಾಗ ಪಂಚಾಯತ್ ಒಳಗಡೆ ಇಂಗು ಗುಂಡಿ ತೆಗಿತಾರೆ. ಇಂಗು ಗುಂಡಿ ತೆಗೆದು ಇಂಗು ಗುಂಡಿಯಲ್ಲಿ ನೀರು ಬಿಡುದು. ಹೋಟೆಲ್ ನೀರನ್ನು ಪಂಚಾಯತ್ ನಂದಿ ಗುಂಡಿ ಯಾವುದು ಅದೇ ಅದ್ರ ಪಂಚಾಯತ್ ತಗೊಳ್ಬೇಕು, ಲಕ್ಷ ತಗೊಳ್ಬೇಕಲ್ಲ ಅದನ್ನ. ಯಾಕೆ ತಗೊಳ್ಬೇಕು? ಯಾಕಂತ ಹೇಳಿದ್ರೆ ಒಂದು ವ್ಯವಸ್ಥೆ ನಾವು ಅವ್ರಿಗೆ ಸಪೋರ್ಟ್ ನಾವು ಮಾಡ್ತಿರಲ್ಲ, ನಾವು ನಮ್ಮ ವ್ಯಾಪಾರ ನಿಮ್ಮ ಸಂಘದಲ್ಲಿ ಇದ್ದಾರಲ್ಲ, ಅಲ್ಲಿ ಎಲ್ಲಿ ತ್ಯಾಜ್ಯ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಆ ತ್ಯಾಜ್ಯ ಕಲೆಕ್ಟ್ ಮಾಡುವವರೇ ಡೈರೆಕ್ಟ್ ನದಿಗೆ ಆಗ್ತಾ ಇದ್ದೇವೆ. ಅದು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಪಂಚಾಯತ್ ಅದನ್ನು ತ್ಯಾಜ್ಯ ವಿಲೇವಾರಿ ಮಾಡುವ ಸಿಬ್ಬಂದಿಗಳು ಆ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅವರೇ ಆಲ್ರೆಡಿ ನದಿಗೆ ಹಾಕುವ ಸೀನ್ಗಳು ನಾವು ತುಂಬಾ ಕಣ್ಣಾರೆ ಕಂಡಿದ್ದೇವೆ. ಮೊನ್ನೆ ಪೇಪರ್ ಬಂತಲ್ಲ, ಆಲ್ರೆಡಿ ಪತ್ರಿಕೆಯಲ್ಲಿ ವರದಿ ಕೂಡ ಆಯ್ತು ಅದು. ಯಾಕಂದ್ರೆ ಅದು ತ್ಯಾಜ್ಯ ವಿಲೇವಾರಿ ಮಾಡುವ ಕೆಲಸದವರು ನಮ್ಮ ಊರಿನವರಲ್ಲ, ಅವರು ಹಿಂದಿಯವರು. ಅವ್ರಿಗೆ ಗೊತ್ತಿರುವುದಿಲ್ಲ, ಅವ್ರಿಗೆ ಗೊತ್ತಿರುವುದಿಲ್ಲ ಎಲ್ಲಿ ಹೇಗೆ ಎಲ್ಲಿ ಹಾಕಬೇಕು ಅಂತ. ಹೌದು. ಮತ್ತೆ ನಾವು ಈಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಹೋಗ್ತದೆ ಕರ್ನಾಟಕ ಸರ್ಕಾರಕ್ಕೆ. ಅದೇ DYSP ಆಫೀಸ್ ಅಂತದ್ದು ನೋಡಿ, ಇದು ಮಾಡುವಾಗ ಯಾರಿಗೂ ಒಂದು ಯಾವುದೇ ಒಂದು ಇದು ಮಾಹಿತಿ ಕೊಡುದಿಲ್ಲ ಅವರು, ಏಕಾಏಕಿಯಾಗಿ. ಹಿಂದೆ ಉಪ್ಪಿನಂಗಡಿ ಇಲ್ಲಿಗೆ ಇದ್ದದ್ದು. ಹೌದು ಸರ್, ಅದೇ ನಮ್ಗೆ ಈಗ ಪುನಃ ಅದು ಆ ತರ ಹೋದದ್ದನ್ನು ಪುನಃ ಈಗ ರಿಟರ್ನ್ ಅದು ಅಂತ ಹೇಳಿದ್ರೆ ಕಾರಣ ಏನಂದ್ರೆ ಏನಿಲ್ಲ, ಅದು ವ್ಯಾಪ್ತಿಯನ್ನು ಸಣ್ಣದು ಮಾಡಿದ್ದಾನೆ. ಪುತ್ತೂರು DYSP ವ್ಯಾಪ್ತಿಯಲ್ಲಿ ತುಂಬಾ ಠಾಣೆಗಳಿತ್ತು. ಆ ವ್ಯಾಪ್ತಿ ಸಣ್ಣದು ಮಾಡಿ ಒಂದು ಹತ್ತಿರದ ನಿಯರ್ ಬೈ ಯಾವುದು ಗುರುವಾಣಿ ಕೆರೆಗೆ ಅಂತ ನೋಡಿದ್ರಂತೆ ಉಪ್ಪಿನಂಗಡಿ ಅಂತ ಇತ್ತು. ಆಗ ಆಗುವಾಗ ಒಂದು ಶಾಸಕ ಗಮನ ತರಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಬೇರೆ ಶಾಸಕರು, ಇಲ್ಲಿ ಬೇರೆ ಶಾಸಕರು, ಇಲ್ಲಿ ಶಾಸಕರು, ಈ ವಿಧಾನಸಭಾ ಕ್ಷೇತ್ರ ಬೇರೆ, ಆ ವಿಧಾನಸಭಾ ಕ್ಷೇತ್ರ ಬೇರೆ, ಶಾಸಕರ ಗಮನಕ್ಕೆ ತರಲಿಲ್ಲ. ಎಲ್ಲಿ ತನಕ ಅಂತ ಹೇಳಿದ್ರೆ ಒಂದು ಹೌದು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳಿ ಆದ್ರೆ ಅಟ್ಲೀಸ್ಟ್ ಶಾಸಕರಿದ್ದಾರೆ ಜನರಿಂದ ಆಯ್ಕೆ ಆದವರು ಗಮನಕ್ಕೆ ತರಲಿಲ್ಲ ಒಂದು. ಮತ್ತೆ ಶಾಸಕರಿಗೆ ಮಾಹಿತಿಯೇ ಇಲ್ಲ. ಶಾಸಕರನ್ನ ನಾವು ಹೇಳಿದಾಗ ಅವ್ರೆಂತ ಅವ್ರಿಗೆ ಮಾಹಿತಿ ಇಲ್ಲ, ಅವರಿಗೆ ಎಂತ ಇದರ ಬಗ್ಗೆ ರಿಪ್ಲೈ ಮಾಡಬೇಕು ಅಂತ ಹೇಳಿ. ಅದು ಸಮಸ್ಯೆ ಆಗುತ್ತೆ. ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಆದ್ರೆ ಅವ DYSP ಕಚೇರಿಗೆ ಬೆಳ್ತಂಗಡಿ ಹೋಗ್ಬೇಕು, ಕೋರ್ಟ್ ಕಚೇರಿಗೆ ಪುತ್ತೂರಲ್ಲಿ, ಟ್ರಾಫಿಕ್ ಪುತ್ತೂರಿಗೆ ಇರುವುದು. ಅಲ್ಲೀಗ ಬೆಳ್ತಂಗಡಿಗೆ ವ್ಯಾಪ್ತಿ ಚಿಕ್ಕದು ಮಾಡುದಿದ್ರು ಬೆಳ್ತಂಗಡಿ ವೇಣು ಅದೆಲ್ಲ ಬೆಳ್ತಂಗಡಿ ಉಪಯೋಗ ಅಂತ ಬರ್ತದೆ. ಆಕ್ಚುಲಿ ನಮ್ಮನ್ನು ಉಪ್ಪಿನಂಗಡಿಯವ್ರು ಬಿಡ್ಲೇಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ತಾಲೂಕಿನ ಉಪ್ಪಿನಂಗಡಿ ಮೊದಲು 79 ನೆಲೆಯ ನಂತರ ಪುತ್ತೂರಿಗೆ ಸಿಗ್ತದೆ. ತ್ಯಾಜ್ಯ ಸಂಗ್ರಹ ಆಗ್ಲಿಕ್ಕೆ ತ್ಯಾಜ್ಯದ ಟೆಂಡರ್ ಕರೆದಿದ್ದಾರೆ. ಟೆಂಡರ್ನವರ ಅವಧಿ ಮುಗಿದಿದೆ. ಹೊಸ ಟೆಂಡರಿಗೆ ಜನ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಉಪ್ಪಿನಂಗಡಿಯಲ್ಲಿ ಸಂಖ್ಯೆಗಿಂತ ಮೀದ ತ್ಯಾಜ್ಯಗಳಿದೆ, ಅದು ವಿಲೇವಾರಿ ಆಗ್ತಾ ಇಲ್ಲ. ಅದರ ಮಧ್ಯದಲ್ಲಿ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ನಮ್ಮ ಮುಳಿಯಾದವರ ಅಂಡರಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಆಗಿದೆ, CNG ಪ್ರಾಜೆಕ್ಟ್. ಅಲ್ಲಿಗೆ ಮಾತಾಡ್ತಾ ಇದ್ದಾರೆ. ಅದೊಂದು ಮಾತುಕತೆ ಲೆವೆಲ್ ಅಲ್ಲಿ ಇದೆ. ಅದು ಒಂದು ವೇಳೆ ಆಗಿ ಇಲ್ಲಿಗೆ ಉಪ್ಪಿನಂಗಡಿ ತ್ಯಾಜ್ಯ ಪುತ್ತೂರಿಗೆ ಬಂದ್ರೆ ಸಮಸ್ಯೆ ಪರಿಹಾರ ಆಗ್ತದೆ. ಸಮಸ್ಯೆ ಅದಿರುವುದಲ್ಲ, ರಸ್ತೆಯಲ್ಲಿರುವ ಮತ್ತೆ ಬಸ್ ಸ್ಟ್ಯಾಂಡ್ ನಲ್ಲಿರುವ ತ್ಯಾಜ್ಯ ಮನೆಗಳ ತ್ಯಾಜ್ಯ ಸಂಗ್ರಹ ಆದ್ರೆ ಮಾತ್ರ ಅದು ಉಪ್ಪಿನಂಗಡಿ ಪುತ್ತೂರಿಗೆ ಬರುದು. ತ್ಯಾಜ್ಯ ಸಂಗ್ರಹ ಸಮಸ್ಯೆ ಆಗ್ತಾ ಇದೆ. ಈಗ ಸಂಗ್ರಹಣೆ ಮಾಡ್ತಾರೆ ಸರ್, ಇರ್ಲಿಲ್ಲ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತೆ ನಿಮ್ಮ ಕೋಳಿ ಅಂಗಡಿದು ಮಾತ್ರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಂದ್ರೆ ಹೌದು ಅದು ಮಾತ್ರ ಸಂಗ್ರಹಣೆ ಮಾಡ್ತಾರೆ, ಅವ್ರೇನಾದ್ರು ಕೊಡ್ತಾ ಇದ್ದಾರೆ. ಬುಳ್ದೆ ಬೇರೆ ಯಾವುದೇ ಅಂಗಡಿಗಳದ್ದು ಆಗ್ತಾ ಇಲ್ಲ. ಇಲ್ಲ ಸರ್, ಯಾವ್ದು ಆಗ್ತಾ ಇಲ್ಲ. ಕೋಳಿ ಅಂಗಡಿ ಎಲ್ಲ ಸಂಗ್ರಹ ಬೇರೆ ಅದು ಹೋಗ್ತದೆ, ಅದು ವ್ಯವಸ್ಥೆ ಬೇರೆ, ಅದು ವ್ಯವಸ್ಥೆ ಬೇರೆ, ಅದು ವ್ಯವಸ್ಥೆ ಬೇರೆ. ಅದು ಆಗ್ತಾ ಇಲ್ಲ. ಅದು ಮಾತ್ರ ವಿಲೇವಾರಿ ಆಗ್ತಾ ಇರುವುದು ಇವಾಗ. ಅದೊಂದು ವಿಲೇವಾರಿ ಆಗ್ತಾ ಉಂಟು. ಮನೆ ಸಂಗ್ರಹ ದುಡ್ಡು ಕೊಡ್ತಾರಲ್ಲ, ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಈಗ ನಾವು ವರ್ತಕರು ಬಂದ್ರೆ
ಈಗ ನಾವು ವರ್ತಕರು ಯಾವ್ದು ಆಕ್ಷೇಪಣೆ ಇಟ್ಲಿಲ್ಲ, ನಾವು ಕೊಡ್ತಾ ಇದ್ದೇವೆ ಪಂಚಾಯತ್ ಅಭಿವೃದ್ಧಿಗೆ ಇರ್ಲಿ ಅಂತ. ಆದ್ರೂ ನಾವು ಎಷ್ಟು ದಿನ ಅಂತ ಕೂತ್ಕೊಳ್ತೇವೆ? ಉಪೇಂದ್ರ ಕರ್ನಾಟಕ ರಾಜ್ಯಾದ್ಯಂತ 2ನೇ ದೊಡ್ಡ ಪಂಚಾಯತ್. ಮತ್ತೆ ಸಾಧಾರಣ ನಿಮ್ಮ ಪುತ್ತೂರು ತಾಲೂಕಿನಲ್ಲಿ ಹೆಚ್ಚಿಗೆ ಆದಾಯ ಇರುವ ಪಂಚಾಯತಿ ಉಪೇಂದ್ರ ಗಣ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.